ಲಾಸ್ಟಿಗೆ ನಿನ್ನೆ 3,000 ರೂಪಾಯಿ ಕೈಯಿಂದ ಕಟ್ಟಿ ನೆಟ್ಟು ಇದು ಮಾಡಿ ಬೆಳಿಗ್ಗೆ ಸಂತೋಷ. ನಾನು ತುಂಬಾ ಸಲ ಫೋನ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಮೊನ್ನೆ ಒಂದು ಫೈಲು ಮಾಡಿ ಕೊಟ್ಟಿದ್ದೆ ಅಲ್ಲ, ಮೊನ್ನೆ ತಗೊಂಡೋಗಿದ್ದೆ ನಾನು. ಅದೇ ಅಲ್ಲಿ ಬಂದು ಮಾಡಿ ಇಟ್ಟದ್ದು. ಮತ್ತೊಂದು ಫೈಲಿಗೆ ಇದು ಆಗಲಿಲ್ಲ. ಎರಡು ನಿನ್ನೆ ಮತ್ತೊಂದು ಫೈಲ್ ಆಯ್ತು. ಮೊನ್ನೆ ಒಂದು ಫೈಲ್ ಕೊಂಡು ಅಲ್ಲ, ಒಂದು ಫೈಲ್ ತಗೊಂಡೋಗಿದ್ದೇನೆ. ಏನು ಅಮಿತಂದ್ರೆ ಯಾರು ಅಣ್ಣ ನೀವು ತಮ್ಮ ಅಂತೀರ? ನಿಮ್ಮ ಹೆಸರಿಗೆ ನಿಮ್ಮ ಹೆಸರು ಮಜೀದ್. ಅವ್ರು ಎಲ್ಲಿದ್ದಾರೆ? ಅವ್ರು ಸೈನ್ ಆಗ್ಬೇಕಲ್ಲ? ಇಲ್ಲ, ಇದಕ್ಕೆ ಸೈನ್ ಹಾಕಲೊಂದು ರಿಸೀವ್ಡಿಗೆ ನಾವೇ ಕೊಟ್ಟದ್ದು. ಅವನು ಇರಲ್ಲ ಅವರಲ್ಲಿ, ಅವನು ಬಂದು ಈಗ 1 ವಾರದಷ್ಟೇ. ಇದು ನೋಡಿದ್ರೆ ಯಾರು ಯಾರು ನಿಮ್ಮ ಅಣ್ಣ? ಹೌದು. ಸರಿ, ಅಂದ್ರೆ ಇದೊಂದು ಸೈನ್ ಒಂದು ಅಲೋ ರಿಸೀವ್ಡ್ ಒಂದು ಹಾಕಿ ಮೊನ್ನೆ ಒಂದು ಕಾಪಿ ತಗೊಂಡಿದ್ದೀರಲ್ಲ? ಒರಿಜಿನಲ್ ಒಂದು ತಗೊಂಡಿದ್ದೆ. ಅವರು ಮೊದಲಿನ ಪೀಡಿ ಏನು ಅವರು ಓದ್ದ ಸಸ್ಪೆಂಡ್ ಅಂತ ಹೇಳಿದ್ರಲ್ಲ ಅವರೇ ಕಂಪ್ಲೇಂಟ್. ಕ್ಲಿಯರ್ ಪಿಕ್ಚರ್ ಗೊತ್ತಿಲ್ಲ. ಈಗಂತೂ ರಜೆಯಲ್ಲಿ ಇದ್ದಾರೆ ಅವರು. ನೀವು ನಿನ್ನೆ ಫೋನ್ ಮಾಡಿದ್ದು ನನಗೆ? ಆವಾಗ ನಾನು ಪುತ್ತೂರಲ್ಲಿದ್ದೆ, ಶೋರೂಮಲ್ಲಿದ್ದೆ. ಆಮೇಲೆ ನಾನು ಫೋನ್ ಮಾಡಿದಾಗ ನನಗಿನ್ನೂ 400 ಹೋಗಬೇಕು. ಅಲ್ಲಿ ಹೋಗಿ ಕೆಲವು ಬೋರ್ಡ್ಗಳು ಮತ್ತೆ ಮಧ್ಯಾಹ್ನ ಮೀಟಿಂಗು 2 ಚಾರ್ಜ್ ಆಗಬೇಕಲ್ಲ ನಿಮಗೆ. ಒಂದು 2 ರೂಪಾಯಿ ಮಾಡಿ ಕೊಟ್ಟದ್ದು. ಇದು ನೋಡಿ ಇಂಟೆಲಿಜೆನ್ಸ್ ಬೇರೆ ಕಟ್ಟಿ ಕೊಟ್ಟಿಯಪ್ಪ. ನಿಮಗೆ ಆರ್ ಟಿ ಸಿ ಜಾಗ ಮಾಡಿಕೊಡ್ಬೋದು ಅಲ್ವಾ? ಕೊಡಿ, ಅದೇನು ಇಷ್ಟೊಂದಿಲ್ಲ. ತಾರೀಕು 17 ಅಲ್ಲ ರಿಸಿಪ್ಟಲ್ಲಿ ಕೊಟ್ಟವೆ. ಮೀಟಿಂಗಿಗೆ ಬೇಕಾದ್ದು ಡಾಕ್ಯುಮೆಂಟ್ ಅಲ್ಲ ಅಲ್ಲ ಅಲ್ಲಿ ಬರ್ತಾರೆ. ಒಂದು 2 ಕೊಡ್ತಾರೆ. ಒಂದು 2 ಬೇರೆ ಬಟ್ಟೆಲ್ಲ ಆ ಟೈಪ್ ಬಂದಿದೆ. ಹಾಗಲ್ಲ ನಿಮ್ಗೆ ಅಷ್ಟು ಅದ್ರ ಬಗ್ಗೆ ಈಗ ನಿನ್ನೆ ನಾನು 3,000 ಕೈಗೆ ಕಟ್ಟಿ ಇಂಟರ್ನೆಟ್ ಇನ್ನೊಂದು ಡ್ರಾ ಮಾಡಿಕೊಡ್ಬೋದು. ಮಾಡ್ಕೊಳ್ಳಿ ಒಂದು ಬೈಲಿಗೆ ಹರ್ಷಿತ್ ನಾನು ಹೋಗ್ತಾ ಒಂದು ಬೈಲಿಗೆ ಒಂದು 2,000 ಕೊಡ್ತಾರೆ. ಕೌಂಟ್ ಮಾಡಿಕೊಟ್ಟು
ಡಿಸ್ಕೌಂಟ್ ಮಾಡಿ ಸರ್ ಸ್ವಲ್ಪ. ಒಂದು ಕೊಡಿ. ಯಾವುದು? ಇಲ್ವಾ? ಅಲ್ಲ ಸರಿ ಆಯ್ತು ಕೊಡಿ. ಆಯ್ತಾ? ಆಯ್ತು ನೀವು ಹೋಗಿ. ಸರಿ ಸರಿ ಅವ್ರನ್ನ ಕಂಡುಬಿಟ್ಟು ಆಯ್ತು ಆಯ್ತು ಆಗಲ್ಲ. ಇವರು ಬಂದು ವಿಚಾರಗಳನ್ನು ಹೇಳಿದ್ರಲ್ಲ. ಆಯ್ತು.